ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟದ ವತಿಯಿಂದ ನಡೆಸಲ್ಪಡುವ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ 7ನೇ ಆವೃತ್ತಿಯ ಕ್ರಿಕೆಟ್ ಪಂದ್ಯಾಟವು ಫೆಬ್ರವರಿ 11ರಿಂದ 13ರ ತನಕ ನಡೆಯಲಿದೆ. ನಗರದ ಅಡ್ಯ ಸಹ್ಯಾದ್ರಿ ಮೈದಾನದಲ್ಲಿ 8 ತಂಡಗಳ ನಡುವೆ ಹಣಾಹಣಿ ನಡೆಯಲಿದೆ. ನಟನೆಯಲ್ಲಿ ಸೈ ಎನಿಸಿಕೊಂಡಿರುವ ತುಳುನಾಡಿನ ಕಲಾವಿದರು ಇನ್ನು ಮೈದಾನಕ್ಕೆ ಇಳಿದು ಬ್ಯಾಟ್ ಬೀಸಲಿದ್ದಾರೆ. ಹೌದು, ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟದ ವತಿಯಿಂದ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ 2022ರ 7ನೇ ಆವೃತ್ತಿ ಕ್ರಿಕೆಟ್ ಪಂದ್ಯಾಟವು ಫೆಬ್ರವರಿ 11, 12 ಮತ್ತು 13ರಂದು ಅಡ್ಯಾರ್ನ ಸಹ್ಯಾದ್ರಿ ಮೈದಾನದಲ್ಲಿ ನಡೆಯಲಿದೆ. ಜುಗಾರಿ ವಾರಿಯರ್ಸ್, ಸೃಷ್ಟಿ ಫೈಟರ್ಸ್, ಚಾಲೆಂಜಿಂಗ್ ಸ್ಟಾರ್ಸ್, ಅಸ್ತ್ರಾ ಬ್ರಿಗೇಡ್ಸ್, ಬ್ಲಾಕ್ ಪ್ಯಾಂಥರ್ಸ್, ರಾಯಲ್ ರೇಂಜರ್ಸ್, ನಿಸರ್ಗ ಬುಲ್ಸ್, ವಿಜಯಲಕ್ಷ್ಮಿ ವೀರಾಸ್ ಈ 8 ತಂಡಗಳು ಕ್ರಿಕೆಟ್ ಪಂದ್ಯಾಟದಲ್ಲಿ ಸೆಣಸಾಡಲಿದೆ. 8 ತಂಡಗಳ ನಡುವೆ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟ ನಡೆಯಲಿದ್ದು, ಈಗಾಗಲೇ ಇದಕ್ಕಾಗಿ ಭಾರಿ ಸಿದ್ಧತೆಯನ್ನ ನಡೆಸಲಾಗುತ್ತಿದೆ. ಕಳೆದ 6 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದ ಸಿಪಿಎಲ್ ಕ್ರಿಕೆಟ್ ಪಂದ್ಯಾಟ ಈ ಬಾರಿ 7ನೇ ಆವೃತ್ತಿಯ ಪಂದ್ಯಾಟ ಕೂಡ ಯಶಸ್ವಿಯಾಗಿ ನಡೆಸಲಾಗುತ್ತಿದೆ. ತುಳು ಚಿತ್ರರಂಗದ ನಾಯಕರು, ನಟರು, ತಂತ್ರಜ್ಞರು, ಕಲಾವಿದರು ಸೇರಿಕೊಂಡು ಈ ಪಂದ್ಯಾಟ ನಡೆಯಲಿದೆ. ಇನ್ನು ಫೆಬ್ರವರಿ 8ರಂದು ಜಪ್ಪಿನಮಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಜರ್ಸಿ ಹಾಗೂ ಟ್ರೋಫಿ ಲಾಂಚಿಂಗ್ ನಡೆಯಲಿದೆ. ಸಿಪಿಎಲ್ನ 2022ರ ಕ್ರಿಕೆಟ್ ಪಂದ್ಯಾಟದಲ್ಲಿ ವಿಶೇಷವಾಗಿ ಸರ್ಕಾರದ ಮಾರ್ಗದರ್ಶನದಂತೆ 2 ಡೋಸ್ ವ್ಯಾಕ್ಸಿನೇಷನ್ ಆದವರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಬಹಳ ವಿಜೃಂಭಣೆಯಿಂದ ಕಳೆದ 6 ಸಿಪಿಎಲ್ ಪಂದ್ಯಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಬಾರಿ 7ನೇ ಆವೃತ್ತಿಯಲ್ಲಿ ಕ್ರಿಕೆಟ್ ಪಂದ್ಯಾಕೂಟ ನಮ್ಮ ತುಳು ಚಿತ್ರರಂಗದ ಎಲ್ಲ ನಾಯಕ ನಟರುಗಳು ಹಾಗೆಯೇ ತಂತ್ರಜ್ಞರು, ಕಲಾವಿದರು ಎಲ್ಲರೂ ಸೇರಿಕೊಂಡು ಆಡುವಂತಹ ಒಂದು ಕ್ರಿಕೆಟ್ ಪಂದ್ಯಾಕೂಟ. ಹಾಗೇನೆ ನಾಳಿನ ದಿನ 8ನೇ ತಾರೀಕಿಗೆ ಮಂಗಳವಾರದಂದು ಜಪ್ಪಿನಮಗೂರಿನಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಟ್ರೋಫಿ ಹಾಗೂ ಜರ್ಸಿಯ ಅನಾವರಣ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೇವೆ. ಅದರಲ್ಲಿ ನಮ್ಮ ತುಳು ಚಿತ್ರರಂಗದ ಎಲ್ಲ ಕಲಾವಿದರು, ನಾಯಕರಾಗಿರ್ಬೋದು, ನಾಯಕಿಯರಾಗಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ವಿಭಾಗದ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಕೂಡ ನೀಡ್ತಾ ಇದ್ದಾರೆ. ಸಂಗೀತ ರಸಮಂಜರಿ ಆಗಿರ್ಬೋದು ಅಥವಾ ಬಲೆ ತೆಲಿಪಲೆ, ನೃತ್ಯ, ಹೀಗೆ ಬೇರೆ ಬೇರೆ. ಅದರ ಜೊತೆಗೆ 8 ತಂಡಗಳ ಜರ್ಸಿ ಅನಾವರಣ ಹಾಗೇನೆ ಟ್ರೋಫಿಯನ್ನು ಕೂಡ ನಾವು ಅನಾವರಣ ಮಾಡ್ಲಿಕ್ಕಿದ್ದಾರೆ. ಎಲ್ಲ ಕಲಾವಿದರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 8 ತಂಡದ ನಾಯಕರು ಒಂದು ಅರ್ಜುನ್ ಕಾರ್ತಿಕ್ ಆಡಿದ್ದಾರೆ ರಾಯಲ್ ರೇಂಜರ್ಸ್ ತಂಡದ ಕ್ಯಾಪ್ಟನ್ ಆಗಿ. ಹಾಗೇನೆ ಅಸ್ತ್ರಾ ಬ್ರಿಗೇಡ್ಸ್ ಇದರ ಕ್ಯಾಪ್ಟನ್ ಆಗಿ ರೂಪೇಶ್ ಶೆಟ್ಟಿ ಅವರು ಇದ್ದಾರೆ. ಹಾಗೇನೆ ಪೃಥ್ವಿ ಅಂಬಾರ್ ಅವರು ಸೃಷ್ಟಿ ಫೈಟರ್ಸ್ ಎನ್ನುವಂತಹ ತಂಡದ ನಾಯಕರಾಗಿದ್ದಾರೆ. ಸಂದೀಪ್ ಭಕ್ತ ಇವರು ವಿಜಯಲಕ್ಷ್ಮಿ ವೀರಾಸ್ ಎನ್ನುವಂತಹ ತಂಡದ ನಾಯಕರಾಗಿದ್ದಾರೆ. ಹಾಗೇನೆ ಬ್ಲಾಕ್ ಪ್ಯಾಂಥರ್ಸ್ ಇದರ ನಾಯಕರಾಗಿ ಉದಯ್ ಪೂಜಾರಿ ಅವರು. 8 ತಂಡಗಳು ಈ ಬಾರಿ ಆಡ್ತಾ ಇದೆ. 8 ತಂಡದ ನಾಯಕರು ಒಂದೊಂದು ತಂಡವನ್ನ ಮುನ್ನಡೆಸಲಿದ್ದಾರೆ. ತುಳು ಚಿತ್ರರಂಗವನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ನಡೆಸಲಾಗುತ್ತಿದೆ. 7 ಓವರ್ಗಳಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೆಯಲಿದ್ದು, ಕೋಸ್ಟಲ್ ವುಡ್ನ ಕಲಾವಿದರು, ತಂತ್ರಜ್ಞರು ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಲಿದ್ದಾರೆ. 8 ತಂಡದ ನಾಯಕರು, ಎಲ್ಲ ನಾಯಕ ನಟರು ಒಂದೊಂದು ತಂಡನ ಲೀಡ್ ಮಾಡ್ತಾ ಇದ್ದಾರೆ. ಈ ವರ್ಷ ನಾವು ನಮ್ಮ ತುಳು ಚಿತ್ರರಂಗ ಏನಿದೆ ಅದನ್ನು ಒಗ್ಗೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಎಲ್ಲ ತಂತ್ರಜ್ಞರು, ಎಲ್ಲ ಕಲಾವಿದರು, ಎಲ್ಲ ಶಾರ್ಟ್ ಫಿಲ್ಮ್ ಆಗಿರ್ಬೋದು, ಅದು ಸಿನಿಮಾ ಆಗಿರ್ಬೋದು, ಇದೆಲ್ಲ ಕಲಾವಿದರು ಒಟ್ಟುಗೂಡಿ ಒಂದು ಮಾಡುವಂತಹ ಕ್ರಿಕೆಟ್ ಪಂದ್ಯಾಟ. ಇದಕ್ಕಾಗಿ ನಮ್ಮ ಮಾಧ್ಯಮ ಮಿತ್ರರ ಹತ್ರ ಪ್ರಚಾರಕ್ಕಾಗಿ ಬೇಕಾಗುವಂತಹ ನಮಗೆ ಸಹಾಯ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಕ್ರೀಡಾ ಕಾರ್ಯದರ್ಶಿ ಅವರು ಪ್ರಜ್ವಲ್ ಅವರಿದ್ದಾರೆ, ಅವರು ಒಂದೆರಡು ಮಾತಾಡ್ತಾರೆ. ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಜೊತೆಯಲ್ಲಿ ಮಹಿಳಾ ಕ್ರಿಕೆಟ್ ಪಂದ್ಯಾಟ ನಡೆಸಲಾಗುತ್ತಿದೆ. ನಾಯಕಿ ನಟರು ಹಾಗೂ ಕಲಾವಿದರು ಈ ಮಹಿಳಾ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಲಿದ್ದಾರೆ. 3 ತಂಡಗಳ ನಡುವೆ 3 ಓವರ್ನ ಪಂದ್ಯಾಟ ನಡೆಯಲಿದೆ. ನಿಸರ್ಗ ಕ್ವೀನ್ಸ್, ವಿಜಯಲಕ್ಷ್ಮಿ ಕ್ವೀನ್ಸ್, ನಯನಾ ಲಿವೋಸ್ ತಂಡಗಳ ನಡುವೆ ಪಂದ್ಯಾಕೂಟ ನಡೆಯಲಿದೆ. ಈ ಬಾರಿ ವಿಶೇಷ ರೀತಿಯಲ್ಲಿ ಪಂದ್ಯಾಟ ನಡೆಯಲಿದೆ. ಅದರೊಂದಿಗೆ ನಾವು ಈ ಸತಿ ಸಿಪಿಎಲ್ ಅಂದ್ರೆ ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕೂಡ ಮಾಡ್ತಾ ಇದ್ದೇವೆ. ಸೊ ಅದು ಕೂಡ ಒಂದು ನಮ್ಮ ಕಾರ್ಯಕ್ರಮದ ವಿಶೇಷತೆ ಈ ಸಲ ಅದು. ಸೊ ನಾಯಕಿ ನಟಿಯರು ಹಾಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ವುಮೆನ್ಸ್ಗೆ ಅಂದ್ರೆ
ಅವರಿಗೂ ಕೂಡ ಒಂದು ಪ್ರೋತ್ಸಾಹ ನೀಡಿ ಒಂದು ಕ್ರಿಕೆಟ್ ಮ್ಯಾಚ್ 3 ಓವರ್ಗಳ ಕ್ರಿಕೆಟ್ ಮ್ಯಾಚ್ ಇದೆ, 3 ತಂಡ ಇದೆ. ಈ ಬಾರಿ ಒಂದು ಒಳ್ಳೆ ನಮಗೆ ಸಹ್ಯಾದ್ರಿಯಲ್ಲಿ ಒಂದು ಒಳ್ಳೆ ವಾತಾವರಣ ಇರೋದ್ರಿಂದ ಅಲ್ಲಿ ಒಂದು ಗ್ರೌಂಡ್ ಎಲ್ಲ ಚೆನ್ನಾಗಿರೋದ್ರಿಂದ ಅಲ್ಲಿ ಒಂದು ಈ ಪಂದ್ಯಕೂಟವನ್ನು ಆಯೋಜಿಸುವಂತ ಒಂದು ನಮಗೆ ಒಂದು ಪ್ಲಾನಿಂಗ್ ಬಂತು. ಹಾಗಾಗಿ 3 ದಿನ ಕೂಡ ಒಂದು ಎಲ್ಲ ನಾಯಕ ನಟರು ಎಲ್ಲರೂ ಭಾಗವಹಿಸ್ತಾರೆ. ಹಾಗೆ ಸಮಾರೋಪ 13ನೇ ತಾರೀಕಿನಂದು ನಡೆಯಲಿದೆ ಸಂಜೆ. ಸೊ 2 ಎ ಮತ್ತು ಬಿ ಪೂಲ್ 4 ತಂಡಗಳಿರ್ತವೆ. ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟವು ಫೆಬ್ರವರಿ 11ರಿಂದ 13ರವರೆಗೆ ನಡೆಯುವ ಕಾರ್ಯಕ್ರಮದ ಉದ್ಘಾಟನಾ ಹಾಗೂ ಸಮಾರೋಪ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಗಣ್ಯರು, ಜನಪ್ರತಿನಿಧಿಗಳು, ನಾಯಕ ನಟಿಯರು, ಚಿತ್ರರಂಗದ ದಿಗ್ಗಜರು ಪಾಲ್ಗೊಳ್ಳಲಿದ್ದಾರೆ. ಒಟ್ಟಿನಲ್ಲಿ ಸದಾ ಬ್ಯುಸಿ ಶೆಡ್ಯೂಲ್ನಲ್ಲಿರುವ ಸಿನಿ ರಂಗದ ಕಲಾವಿದರು ಕೊಂಚ ಬಿಡುವು ಮಾಡಿಕೊಂಡು ಮೈದಾನದಲ್ಲಿ ಬ್ಯಾಟ್ ಬೀಸಲು ರೆಡಿಯಾಗ್ತಿದ್ದಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.